ಕೊನೆಗೂ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಬಿಜೆಪಿ ಮತ್ತು ಬಿಜೆಪಿ ನಾಯಕರ ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಲು ಪ್ರಾರಂಭಿಸಿರುವುದು ಸಂತೋಷದ ವಿಚಾರ. ಪ್ರಮೋದ್ ಬಿಜೆಪಿ ಸೇರುವುದರ ಬಗ್ಗೆ ನಮ್ಮ ವಿರೋಧವಿಲ್ಲ ಎಂದು ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೊಯಿಲಾಡಿ ಸುರೇಶ್ ನಾಯ್ಕ್ ಸ್ಪಷ್ಟಪಡಿಸಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪ್ರಮೋದ್ ಮಧ್ವರಾಜ್ ಅವರು ಇತ್ತೀಚೆಗೆ ಮೋದಿಯವರನ್ನ ಹೊಗಳಿದ ವಿಚಾರ ತಿಳಿಯಿತು. ಕೊನೆಗೂ ಅವರು ಬಿಜೆಪಿ ಮತ್ತು ಅವರ ನಾಯಕರ ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅವರು ಬಿಜೆಪಿಗೆ ಬರುವ ವಿಚಾರವನ್ನ ಅವರು ತೀರ್ಮಾನ ಮಾಡಬೇಕು. ಆದರೆ ಅವರು ಬರಬೇಕೋ ಬೇಡವೋ ಎನ್ನುವುದರ ಕುರಿತು ನಮ್ಮ ನಾಯಕರು ಮತ್ತು ಕಾರ್ಯಕರ್ತರು ಆಲೋಚನೆ ಮಾಡುತ್ತಾರೆ. ಬಿಜೆಪಿ ಸೇರ್ಪಡೆಯ ಕುರಿತು ಈ ಹಿಂದೆ 2-3 ಬಾರಿ ನಮಗೆ ಕಹಿ ಅನುಭವ ಆಗಿದೆ. ದನ ಬಂದರೆ ಕರು ಬರುತ್ತೆ ಎಂದ್ರು. ನಮಗೆ ಅವರ ಮಾನಸಿಕತೆ ಏನಿದೆ ಎನ್ನುವುದು ತಿಳಿದಿಲ್ಲ. ಅವರು ಬರುವುದಾದ್ರೆ ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಬಂದ್ರೆ ಸ್ವಾಗತ ಇದೆ ಎಂದು ಹೇಳಿದ್ರು. ಪ್ರಮೋದ್ ಕಡೆ ಕೂಡ ಆದರೂ ಬಿಜೆಪಿಯ ಮತ್ತು ನಮ್ಮ ನಾಯಕರ ಏನು ಒಳ್ಳೆಯ ವಿಚಾರಗಳನ್ನು ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡಿದ್ರು, ಅದು ಸಂತೋಷದ ವಿಚಾರ ಅಲ್ಲ. ಅವ್ರು ಬರುವಾಗ ನಾವು ಬೇಡ ನಾವು ಆಲೋಚನೆ ಮಾಡ್ತೀವಿ. ಯಾಕಂದರೆ ನಮಗೆ ನೋಡಿ, ನಮಗೆ ಈ ಹಿಂದೆ ನಮಗೆ 2-3 ಬಾರಿ ಕೈ ಅನುಭವ ಆಗಿದೆ. ದನ ಬಂದರೆ ಕರು ಬರ್ತೇನೆ ಹೇಳಿದರು. ನಮಗೆಲ್ಲ ಗೊತ್ತಿಲ್ಲ ಅವರ ಮಾನಸಿಕತೆ ಏನಿದೆ, ಅವರು ಬರ್ತಾರಾ ಹೋಗ್ತಾ. ಆದರೆ ಅವ್ರು ಬರುವುದು ಅಂತ ಆದರೆ ನಮ್ಮ ಪಕ್ಷ ಹೇಗಂದರೆ, ನಮ್ಮ ಪಕ್ಷ ನಮ್ಮ ಸಿದ್ಧಾಂತವನ್ನು ಬರೋದು ಖಂಡಿತ ಸ್ವಾಗತ ಮಾಡ್ತೇವೆ. ಆದರೆ ಗಡಿ ಅವರ ಏನು ಇದು ಚೇಂಜ್ ಇದ್ದರೆ, ಬದಲಾವಣೆ ಇದ್ದರೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಏಕಾಏಕಿ ತಗೊಳ್ಳಿಕ್ಕೆ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು, ಇಲ್ಲಿಯ ಸ್ಥಳೀಯ ನಾಯಕರ ಹತ್ರ ಒಂದು ಹಂತದ ಮಾತುಕತೆ ಕೊಟ್ಟು ನಾವು ಮಾಡಬೇಕು. ಏಕಾಏಕಿ ತಗೊಳ್ಳಿಕ್ಕೆ ಬರೋದಿಲ್ಲ ಪಕ್ಷದ ವಿಚಾರದಲ್ಲಿ ನಾವು ಇಲ್ಲಿ. ಯಾಕಂದರೆ ಅವರಿಂದ ಕೆಲವು ನಮ್ಮ ಕಾರ್ಯಕರ್ತರಿಗೆ ಬೇಜಾರಾಗಿರ್ಬೋದು, ಇದೆಲ್ಲ ಮಾತಾಡಿಕೊಂಡು, ಮತ್ತು ನಾವು ವಿರೋಧ ಇಲ್ಲ ಬರೋ ಬಗ್ಗೆ. ಆದರೆ ಏಕಾಏಕಿ ತಗೊಳ್ಳಿಕ್ಕಾಗಲ್ಲ. ನಮ್ಮ ವರಿಷ್ಠರು ನಿರ್ಧಾರ ಮಾಡಬೇಕು, ಎಲ್ಲವೂ ಚರ್ಚೆ ಆಗಬೇಕು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.